ಆ ಒಂದು ದಿನ ಪ್ರಕಾಶನ ಜೀವನವನ್ನೇ ಬದಲಾಯಿಸುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಆ ಕ್ಷಣದವರೆಗೂ ಆತ ಒಬ್ಬ ಸಾಮಾನ್ಯ ಶಾಲಾ ಮಾಸ್ತರನ ಮಗ. ಓದಿನಲ್ಲಿ ಸಾಧಾರಣವಾಗಿದ್ದರೂ ಕುಸ್ತಿಪಟುಗಳಲ್ಲಿ ಪಂಟನಾಗಿದ್ದ. ಆದ್ರೆ ಅವತ್ತು ಆತನ ಕಿವಿಗೊಂದು ಮಾತು ಬೀಳುತ್ತದೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಸ್ವಂತ ತಂಗಿಯನ್ನೇ ಅದೇ ಊರಿನ ಒಬ್ಬ ಪುಂಡನೊಬ್ಬ ಅಡ್ಡಗಟ್ಟಿ ಚುಡಾಯಿಸಿ ಬಿಟ್ಟಿದ್ದ. ಆ ಸುದ್ದಿ ಕೇಳುತ್ತಲೇ ಪ್ರಕಾಶನ ಕಣ್ಣುಗಳು ಕೆಂಪಾಗಿದ್ದವು. ಮೈಲಿನ ರಕ್ತ ಕುದಿಯತೊಡಗಿತ್ತು. ಆತನಿಗೆ ಆಗ ಕಾನೂನು ಗೊತ್ತಿರಲಿಲ್ಲ. ಪೊಲೀಸ್ ಠಾಣೆಯ ಹಾದಿ ಬೇಡವಾಗಿತ್ತು. ಆತನ ಮನಸ್ಸಿನಲ್ಲಿ ಮೂಡಿದ್ದೇ ಒಂದೇ ಒಂದು, ಅದು ಸೇಡು. ತನ್ನ ತಂಗಿಯ ಗೌರವಕ್ಕೆ ಕೈ ಹಾಕಿದವನು ಇನ್ನು ಬದುಕಿರಬಾರದು ಅಂತ. ಮನೆಯಿಂದ ಹೊರಟ ಪ್ರಕಾಶನ ಕಾಲಿನ ವೇಗ ಹೆಚ್ಚಿತ್ತು. ಕಣ್ಣಿನಲ್ಲಿ ಸೇಡಿನ ಕಿಚ್ಚು ಉರಿಯುತ್ತಿತ್ತು. ಊರಿನ ಮಾರ್ಕೆಟ್ ಪ್ರದೇಶದಲ್ಲೇ ಆ ಪುಂಡ ನಿಂತಿದ್ದನ್ನ ನೋಡುತ್ತಾನೆ. ಯಾವುದೇ ಪೂರ್ವಾಪರ ಯೋಚನೆ ಮಾಡದೆ ಕೇವಲ ಒಂದೇ ಒಂದು ಕ್ಷಣದ ಆವೇಶದಲ್ಲಿ ಆ ಹುಡುಗನನ್ನ ಹಿಡಿದು ಎಲ್ಲರ ಕಣ್ಣು ಮುಂದೆ ಹತ್ಯೆ ಮಾಡಿಬಿಡುತ್ತಾನೆ. ರಕ್ತ ಸಿಕ್ತ ಕೈಗಳನ್ನ ಹಿಡಿದು ಸುತ್ತಲೂ ಬೆಚ್ಚಿ ಬಿದ್ದಿದ್ದ ಜನ ಸಮೂಹದ ನಡುವೆ ನಿಂತು ಗರ್ಜಿಸುತ್ತಾನೆ. ಒಂದು ಮಾತು ಹೇಳುತ್ತಾನೆ, ನನ್ನ ತಂಗಿಯ ಮೇಲೆ ಕೆಟ್ಟ ದೃಷ್ಟಿ ಬೀರುವವರಿಗೆ ಇದೇ ಗತಿ ಅಂತ ಹೇಳುತ್ತಾನೆ. ಈ ಒಂದು ಧಮಕಿ, ಈ ಒಂದು ಗರ್ಜನೆ ಮತ್ತು ಆ ಮೊದಲ ಹತ್ಯೆ ಶ್ರೀಪ್ರಕಾಶ್ ಶುಕ್ಲಾ ತನ್ನ ಮುಗ್ಧತೆಯನ್ನ ಸುಟ್ಟು ಭಸ್ಮ ಮಾಡಿತ್ತು. ಅಲ್ಲಿಗೆ ಒಬ್ಬ ಸಾಮಾನ್ಯ ಯುವಕ ಸತ್ತು ಹೋಗಿದ್ದ. ಇಡೀ ಉತ್ತರ ಪ್ರದೇಶವನ್ನೇ ನಡುಗಿಸುವ ಕ್ರೂರ ಗ್ಯಾಂಗ್ಸ್ಟರ್ ಶ್ರೀಪ್ರಕಾಶ್ ಶುಕ್ಲಾನ ಅಲ್ಲಿಗೆ ಜನನವಾಗಿತ್ತು. ಹೌದು ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಸೇಡು. ಸೇಡು ಅನ್ನುವುದು ಕೇವಲ ಒಂದು ಭಾವನೆಯಲ್ಲ, ಅದು ಮನುಷ್ಯನ ಮನಸ್ಸಿನ ಆಳದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಾನಕ ಪ್ರತಿಭಟನೆಯಾಗಿದೆ. ಒಬ್ಬ ವ್ಯಕ್ತಿಯ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಅಥವಾ ತನ್ನ ಪ್ರೀತಿ ಪಾತ್ರರಿಗೆ ಅನ್ಯಾಯವಾದಾಗ ಅವನ ಒಳಗಿನ ಸಭ್ಯ ಮನುಷ್ಯ ಸತ್ತು ಅಲ್ಲಿ ಒಬ್ಬ ಬೇಟೆಗಾರ ಹುಟ್ಟಿಕೊಳ್ಳುತ್ತಾನೆ. ಸೇಡು ತೀರಿಸಿಕೊಳ್ಳುವುದು ಎನ್ನುವ ಮಾತು ಕೇಳಲು ಆಕರ್ಷಕವಾಗಿ ಕಂಡರೂ ಅದರ ಹಿಂದಿರುವ ಭಾವನೆ ಅಷ್ಟೇ ಭಯಾನಕವಾಗಿದೆ. ಯಾರೋ ನಮಗೆ ನೋವು ನೀಡಿದಾಗ, ಅವಮಾನ ಮಾಡಿದಾಗ ಅಥವಾ ನಮಗೆ ಸೇರಬೇಕಾಗಿದ್ದನ್ನ ನಮ್ಮಿಂದ ಕಸಿದುಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಮೊದಲ ಆಲೋಚನೆಯೇ ಅದುವೇ ಸೇಡು. ಜಗತ್ತಿನ ಅನೇಕ ಕಲ್ಪಿತ ಕಥೆಗಳಾಗಲಿ, ಪುರಾಣಗಳಾಗಲಿ, ಮಹಾಕಾವ್ಯಗಳಾಗಲಿ ಅಥವಾ ಇಂದಿನ ಸಿನಿಮಾಗಳಾಗಲಿ ಅಥವಾ ವೆಬ್ ಸಿರೀಸ್ಗಳಾಗಲಿ, ರಾಜಕೀಯ ಸಂಘರ್ಷಗಳಾಗಲಿ ಮತ್ತು ಕೌಟುಂಬಿಕ ಕಲಹಗಳಾಗಲಿ, ಹಿಂದೆ ಸೇಡಿನ ಮನೋವಿಜ್ಞಾನವೇ ದೊಡ್ಡ ಪಾತ್ರವನ್ನ ವಹಿಸುತ್ತಿದೆ. ಸೇಡು ಅಂದ್ರೆ ಪ್ರತಿಕಾರ. ಈ ಪದ ಕೇಳಿದಾಗಲೇ ಮಾನವನ ಮನಸ್ಸಿನ ಶಾಂತಿ, ಕೋಪ, ನ್ಯಾಯ ಮತ್ತು ಅಹಂಕಾರ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಎದುರಾಗುತ್ತದೆ. ಸೇಡನ್ನ ಇಂಗ್ಲಿಷ್ ಅಲ್ಲಿ ರಿವೆಂಜ್ ಅಂತ ಕರೆಯುತ್ತಾರೆ. ಇದು ಲ್ಯಾಟಿನ್ ಮೂಲ ಪದ ರಿವೆಂಜರೆಯ ಅನ್ನುವ ಪದದಿಂದ ಬಂದಿದೆ. ರಿವೆಂಜರೆಯ ಅಂದ್ರೆ ಒಂದು ಹಾನಿಗೆ ಪ್ರತಿಯಾಗಿ ಮರು ಹಾನಿ ಮಾಡುವುದು, ಅಂದ್ರೆ ಮುಯ್ಯಿಗೆ ಮುಯ್ಯಿ ಎಂದರ್ಥ. ಮಾನವನ ಸಮಾಜದಲ್ಲಿ ಈ ಭಾವನೆಯ ಮೂಲ ಬಹಳ ಹಳೆಯದು. ಜಗತ್ತಿನ ಬಹುತೇಕ ಮಹಾಕಾವ್ಯಗಳು ಹುಟ್ಟಿದ್ದೇ ಈ ಸೇಡಿನ ಕಿಚ್ಚಿನಿಂದ. ಅದು ಮಹಾಭಾರತವೇ ಆಗಲಿ, ರಾಮಾಯಣವೇ ಆಗಲಿ ಅಥವಾ ಇನ್ಯಾವುದೇ ಪುರಾಣವೇ ಆಗಲಿ. ಉದಾಹರಣೆಗೆ ಮಹಾಭಾರತವನ್ನೇ ತೆಗೆದುಕೊಳ್ಳಿ. ದ್ರೌಪದಿಯ ಅವಮಾನಕ್ಕೆ ಪ್ರತಿಕಾರವಾಗಿ ಪಾಂಡವರು ನಡೆಸಿದ ಕುರುಕ್ಷೇತ್ರ ಯುದ್ಧ ಒಂದು ದೊಡ್ಡ ಸೇಡಿನ ಕಥೆಯಾಗಿತ್ತು. ಮಹಾಭಾರತ ಕಥೆ ಕೇವಲ ಆಸ್ತಿಗಾಗಿ ನಡೆದ ಯುದ್ಧವಲ್ಲ, ಅದು ದ್ರೌಪದಿಯ ಬಿಚ್ಚಿದ ಕೂದಲಿನ ಶಪಥವಾಗಿತ್ತು. ಭರಿತ ಸಭೆಯಲ್ಲಿ ಒಬ್ಬ ಹೆಣ್ಣಿನ ಮಾನಭಂಗಕ್ಕೆ ಯತ್ನಿಸಿದಾಗ ಆಕೆಯ ಕಣ್ಣೀರು ಕುರುಕ್ಷೇತ್ರದ ರಕ್ತಪಾತಕ್ಕೆ ನಾಂದಿಯಾಗಿತ್ತು. ಭೀಮನು ದುಶ್ಯಾಸನ ಎದೆಯನ್ನ ಸೀಳುವವರೆಗೂ ದ್ರೌಪದಿ ತನ್ನ ಕೂದಲನ್ನ ಮುಡಿಯುವುದಿಲ್ಲ ಎಂದು ಮಾಡಿದ ಶಪಥವೇ ಆ ಮಹಾಭಾರತ ಯುದ್ಧಕ್ಕೆ ಕಾರಣವಾಗಿತ್ತು ಹಾಗೂ ಇಂಧನವಾಗಿತ್ತು. ದ್ರೌಪದಿಯ ಅವಮಾನಕ್ಕೆ ಪ್ರತೀಕಾರವಾಗಿ ಪಾಂಡವರು ನಡೆಸಿದ ಕುರುಕ್ಷೇತ್ರ ಯುದ್ಧ ಒಂದು ದೊಡ್ಡ ಸೇಡಿನ ಕಥೆ. ಇಂದಿಗೂ ಕೂಡ ಬೆಳ್ಳಿಯ ಪರದೆ ಮೇಲೆ ರಿವೆಂಜ್ ಡ್ರಾಮಾಗಳು ಇರುವ ಸಿನಿಮಾಗಳಿಗೆ ಬೇಡಿಕೆ ಅತಿ ಹೆಚ್ಚಾಗಿದೆ. ನಾಯಕ ತನ್ನ ಕುಟುಂಬಕ್ಕಾಗಿ, ಅನ್ಯಾಯಕ್ಕಾಗಿ ಸೇಡು ತೀರಿಸಿಕೊಳ್ಳುವಾಗ ಪ್ರೇಕ್ಷಕರು ಶಿಳ್ಳೆ ಹೊಡೆಯುತ್ತಾರೆ. ಯಾಕಂದ್ರೆ ನಮ್ಮೊಳಗೂ ಎಲ್ಲೋ ಒಂದು ಕಡೆ ಅನ್ಯಾಯದ ವಿರುದ್ಧ ಹೋರಾಡುವ ಹಂಬಲವಿರುತ್ತದೆ. ನಾವ್ಯಾಕೆ ಪರದೆ ಮೇಲೆ ನಾಯಕ ಸೇಡು ತೀರಿಸಿಕೊಳ್ಳುವಾಗ ಚಪ್ಪಾಳೆ ತಟ್ಟುತ್ತೇವೆ ಅನ್ನುತ್ತೀರಾ? ಹೌದು, ನೈಜ ಜೀವನದಲ್ಲಿ ನಮಗೆ ಅನ್ಯಾಯವಾದಾಗ ನಾವು ಕಾನೂನು, ಸಮಾಜ ಅಥವಾ ಅಸಹಾಯಕತೆಯಿಂದ ಸುಮ್ಮನಿದ್ದು ಬಿಡುತ್ತೇವೆ. ಆದ್ರೆ ಅದೇ ಪರದೆಯ ಮೇಲೆ ನಾಯಕ ಅನ್ಯಾಯಗಾರರನ್ನ ಅಟ್ಟಾಡಿಸಿ ಹೊಡೆಯುವಾಗ ನಮ್ಮೊಳಗಿನ ತುಳಿತಕ್ಕೆ ಒಳಗಾದಂತಹ ಭಾವನೆಗಳಿಗೆ ಒಂದು ರೀತಿಯ ಮುಕ್ತಿ ಸಿಗುತ್ತದೆ. ವಿಲನ್ ಅಟ್ಟಹಾಸ ಮೆರೆಯುವಾಗ ನಮ್ಮ ರಕ್ತ ಕುದಿಯುತ್ತದೆ. ಯಾವಾಗ ಒಬ್ಬ ನಾಯಕ ಆ ವಿಲನ್ಗೆ ತನ್ನ ಮೊದಲ ಪೆಟ್ಟು ಕೊಡುತ್ತಾನೋ ಆಗ ಸಿಗುವ ಆ ಕೇಕ್ ಇದೆಯಲ್ಲ, ಅದು ಜಗತ್ತಿನ ಯಾವುದೇ ಕಾಮಿಡಿ ಅಥವಾ ರೊಮ್ಯಾನ್ಸ್ ನೀಡಲು ಸಾಧ್ಯವೇ ಇಲ್ಲ. ಜಗತ್ತಿನ ಅನೇಕ ಚಲನಚಿತ್ರಗಳು, ಕಾದಂಬರಿಗಳು, ಕಥೆಗಳು, ವೆಬ್ ಸಿರೀಸ್ಗಳು ಮೂಲ ಕಥಾ ವಸ್ತುವೇ ಈಗ ಸೇಡಾಗಿದೆ.
ಅಂದ್ರೆ ಪ್ರತಿಕಾರವಾಗಿದೆ. ಅದು ಶೋಲೆ ಆಗಿರಬಹುದು, ಬಾಹುಬಲಿ ಆಗಿರಬಹುದು, ಅಥವಾ ಕನ್ನಡದ KGF ಆಗಿರಬಹುದು. ಹೌದು, ಇಡೀ ಜಗತ್ತನ್ನೇ ತಿರುಗಿ ನೋಡುವಂತಹ ಮಾಡಿದ ಈ KGF ಚಿತ್ರದ ಮೂಲವೇ ಸೇಡ್ ಆಗಿತ್ತು. 10 ವರ್ಷದ ಬಾಲಕ ತನ್ನ ತಾಯಿಯ ಚಿತೆ ಮುಂದೆ ನಿಂತು ಜಗತ್ತಿನ ಎಲ್ಲಾ ಚಿನ್ನವನ್ನ ನಿನ್ನ ಕಾಲಬುಡಕ್ಕೆ ಇಡುತ್ತೇನೆ ಅಂತ ಶಪಥ ಮಾಡುತ್ತಾನೆ. ಇಲ್ಲಿ ಸೇಡು ಕೇವಲ ತನ್ನನ್ನ ತುಳಿದವರ ಮೇಲಲ್ಲ, ಬದಲಾಗಿ ತನ್ನ ಬಡತನದ ಮೇಲಿನ ಸೇಡಾಗಿತ್ತು. ರಾಕಿ ಬಾಯ್ ಮುಂಬೈ ಡಾಕ್ಸ್ ನಿಂದ KGF ಸಾಮ್ರಾಜ್ಯದವರೆಗೆ ಬೆಳೆಯುವಾಗ ಪ್ರತಿ ಹಂತದಲ್ಲೂ ಅವನು ತನ್ನ ಹಳೆಯ ಅವಮಾನವನ್ನ ದಾಳಿಗಳಿಗಾಗಿ ಪರಿವರ್ತಿಸುತ್ತಾನೆ. ಅಂದ್ರೆ ಸೇಡನ್ನ ತೀರಿಸಿಕೊಳ್ಳುತ್ತಾನೆ. ಗರುಡ ಸಂಹಾರ ಮಾಡುವ ಆ ಕ್ಲೈಮ್ಯಾಕ್ಸ್ ಸನ್ನಿವೇಶ ಪ್ರೇಕ್ಷಕರಲ್ಲಿ ತಮ್ಮನ್ನು ತಾವು ಹೀರೋ ತರ ಕಾಣುತ್ತಾರೆ. ಈ ಸೇಡಿನ ಲೆಕ್ಕಾಚಾರ ಇಲ್ಲಿಗೆ ಪೂರ್ಣಗೊಳ್ಳುತ್ತದೆ. ಹೀಗಾಗಿ ಈ ಸಿನಿಮಾ ಕೂಡ ಗೆದ್ದಿದ್ದು ಆ ಒಂದು ಸೇಡಿನ ಕಿಚ್ಚಿನಿಂದ. ಹೌದು, ಇನ್ನು ಕಾಂತಾರ, ಇದು ಕೂಡ ಒಂದು ದೈವದ ಸೇಡಾಗಿದೆ. ಇಲ್ಲಿ ಸೇಡು ಕೇವಲ ಮನುಷ್ಯನದಲ್ಲ, ಅದು ಪ್ರಕೃತಿ ಮತ್ತು ದೈವನ ಸೇಡಾಗಿತ್ತು. ಊರಿನ ಸಾಹುಕಾರ ನಂಬಿಕೆ ದ್ರೋಹ ಮಾಡಿ ಊರಿನವರ ಜಮೀನನ್ನ ಕಬಳಿಸಲು ಸಂಚು ರೂಪಿಸಿದಾಗ ನಾಯಕ ಶಿವ ಅವನ ವಿರುದ್ಧ ನಿಲ್ಲುತ್ತಾನೆ. ಕ್ಲೈಮ್ಯಾಕ್ಸ್ ನಲ್ಲಿ ನಾಯಕನು ಗುಳಿಗ ಮತ್ತು ಪಂಜುರ್ಲಿ ದೇವರ ರೂಪದಲ್ಲಿ ಅನ್ಯಾಯಗಾರನ್ನ ಸಂಹರಿಸಿದಾಗ ಸಿಗುವ ಥ್ರಿಲ್ ಅದ್ಭುತ. ಅದು ಕೇವಲ ಫೈಟ್ ಅಲ್ಲ, ಅದು ಅಧರ್ಮದ ವಿರುದ್ಧ ಧರ್ಮದ ಸೇಡಾಗಿತ್ತು. ಅಷ್ಟೇ ಯಾಕೆ, ಸಲಗ ಚಿತ್ರ ಕೂಡ ಈ ಸೇಡಿನ ಮೇಲೆಯೇ ಬರೆಯಲ್ಪಟ್ಟಿತ್ತು. ದುನಿಯಾ ವಿಜಯ್ ನಿರ್ದೇಶನದ ಈ ಚಿತ್ರವು ಬೆಂಗಳೂರು ಭೂಗತ ಲೋಕದ ಕಹಿ ಸತ್ಯವನ್ನ ತೋರಿಸಿತ್ತು. ನಾಯಕನ ತಂದೆ ತಾಯಿಯ ಸಾವಿಗೆ ಕಾರಣರಾದ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಮತ್ತು ರೌಡಿಗಳ ಮೇಲೆ ನಾಯಕ ಹೇಗೆ ಪ್ಲಾನ್ ಮಾಡಿ ಸೇಡು ತೀರಿಸಿಕೊಳ್ಳುತ್ತಾನೆ ಎಂಬುದು ಈ ಕಥೆಯಾಗಿತ್ತು. ಒಬ್ಬ ಸಾಮಾನ್ಯ ಯುವಕ ವ್ಯವಸ್ಥತೆಯ ಕ್ರೂರತೆಯಿಂದ ಹೇಗೆ ಸಲಗನಾಗಿ ಬದುಕುತ್ತಾನೆ ಎಂಬ ಹಂತಗಳು ಮತ್ತು ಕ್ಲೈಮ್ಯಾಕ್ಸ್ ನಡೆಯುವ ಆ ಜಾತ್ರೆ ಸನ್ನಿವೇಶ ಪ್ರೇಕ್ಷಕರಿಗೆ ರೋಮಾಂಚನವನ್ನ ನೀಡಿತ್ತು. ಹೌದು ಸ್ನೇಹಿತರೆ, ಇವತ್ತಿನ ಸಿನಿಮಾ ಆಗಲಿ ಹಿಂದಿನ ಸಿನಿಮಾಗಳಾಗಲಿ 80% ಸಿನಿಮಾ ಕಥೆಗಳು ಸೇಡಿನ ಮೂಲಕವೇ ಹೊರಬಂದಿತ್ತು. ಹಾಗೂ ಎಷ್ಟೋ ಸಿನಿಮಾಗಳು ಹಿಟ್ ಆಗಲು ಕಾರಣ ಈ ಸೇಡು ಅನ್ನುವ ಒಂದು ಫಾರ್ಮುಲಾ ಆಗಿತ್ತು. ಈ ಸೇಡಿನ ಥ್ರಿಲ್ ಕಥೆಗಳ ಸೂತ್ರ ತುಂಬಾನೇ ವಿಚಿತ್ರವಾಗಿದೆ. ಯಾವುದೇ ಒಂದು ಅದ್ಭುತ ಸೇಡಿನ ಕಥೆಯಲ್ಲಿ 3 ಹಂತಗಳಿರುತ್ತವೆ. ಮೊದಲನೆಯದು ಪತನ, ಅಂದ್ರೆ ದ ಫಾಲ್. ನಾಯಕ ಅಥವಾ ಅವನ ಕುಟುಂಬಕ್ಕೆ ಅತಿ ದೊಡ್ಡ ಅನ್ಯಾಯವಾಗುತ್ತದೆ, ಅಥವಾ ನಾಯಕನ ತಂದೆ ತಾಯಿಯನ್ನ ಯಾರೋ ವಿಲನ್ಗಳು ಕೊಂದಿರುತ್ತಾರೆ. ನಾಯಕ ಎಲ್ಲವನ್ನ ಕಳೆದುಕೊಂಡು ಶೂನ್ಯಕ್ಕೆ ತಲುಪಿರುತ್ತಾನೆ. ಎರಡನೇ ಹಂತ ತಪಸ್ಸು, ಅಂದ್ರೆ ದ ಪ್ರಿಪರೇಷನ್. ನಾಯಕ ಭೂಗತವಾಗಿ ಹೋಗುತ್ತಾನೆ, ತನ್ನನ್ನು ತಾನು ಬಲಪಡಿಸುತ್ತಾನೆ. ಅಲ್ಲಿ ಒಬ್ಬ ಸುಂದರ ಕನ್ಯೆಯನ್ನ ಭೇಟಿ ಮಾಡುತ್ತಾನೆ. ಅವಳು ಕೂಡ ಅವನಿಗೆ ಸ್ಫೂರ್ತಿಯನ್ನ ನೀಡುತ್ತಾಳೆ. ಈ ಹಂತದಲ್ಲಿ ಪ್ರೇಕ್ಷಕರಲ್ಲಿ ಅತ್ಯಂತ ವಿಚಿತ್ರ ಕುತೂಹಲ ಹೆಚ್ಚಾಗುತ್ತದೆ. ಇವನು ಯಾವಾಗ ತಿರುಗಿ ಬೀಳುತ್ತಾನೆ ಅನ್ನೋದನ್ನೇ ಕಾಯುತ್ತಿರುತ್ತಾರೆ. ಆ ಮಟ್ಟಕ್ಕೆ ಆ ಸಿನಿಮಾವನ್ನ ತೆಗೆದುಕೊಂಡು ಹೋಗಿರುತ್ತಾರೆ. ಕೊನೆಯದಾಗಿ ಸಂಹಾರ, ಅಂದ್ರೆ ದ ಕ್ಲೈಮ್ಯಾಕ್ಸ್, ಅಂದ್ರೆ ದ ಎಕ್ಸಿಕ್ಯೂಷನ್. ಇದು ಕ್ಲೈಮ್ಯಾಕ್ಸ್. ಇಲ್ಲಿ ಕೇವಲ ಹೊಡೆದಾಟ ಇರುವುದಿಲ್ಲ, ಅಲ್ಲಿ ಲೆಕ್ಕ ಅಚುಕ್ತ ಮಾಡುವ ತಂತ್ರಗಾರಿಕೆ ಇರುತ್ತದೆ. ಅಂದ್ರೆ ಹೀರೋ ತನ್ನ ತಂದೆ ತಾಯಿಯ ಸಾವಿಗೆ ಕಾರಣರಾದಂತಹ ವ್ಯಕ್ತಿಗಳನ್ನ ಸದೆ ಬಡಿಯುವುದೇ ಈ ಕ್ಲೈಮ್ಯಾಕ್ಸ್ ನ ಮುಖ್ಯ ಉದ್ದೇಶವಾಗಿರುತ್ತದೆ. ಯಾವಾಗ ಹೀರೋ ವಿಲನ್ ಗಳನ್ನ ಹೊಡೆದು ಗೆಲ್ಲುತ್ತಾನೋ ಆಗ ಪ್ರೇಕ್ಷಕರು ಕೂಡ ಗೆದ್ದಂತೆ ಭಾವಿಸುತ್ತಾರೆ. ತಾವು ಕೂಡ ಆ ಮೂಲಕ ಹಲವಾರು ವಿಲನ್ ಗಳನ್ನ ಹೊಡೆದು ತಾವೇ ಗೆದ್ದ ಹಾಗೆ ಸಂಭ್ರಮಿಸುತ್ತಾರೆ. ಹೀಗಾಗಿ ಈ ತರದ ಚಿತ್ರಗಳು ಗೆಲ್ಲೋದು ಖಾತ್ರಿಯಾಗಿರುತ್ತೆ. ಸೇಡಿನ ವೈಜ್ಞಾನಿಕ ದೃಷ್ಟಿಕೋನ ಬೇರೆಯಾಗಿದೆ. MRI ಸ್ಕ್ಯಾನ್ಗಳು ಸೂಚಿಸುವಂತೆ ಪ್ರತಿಕಾರದ ಬಗ್ಗೆ ಯೋಚಿಸಿದ ಕ್ಷಣದಲ್ಲೇ ಮಸ್ತಿಷ್ಕದ ಅಂದ್ರೆ ರಿವಾರ್ಡ್ ಸೆಂಟರ್ ಸಕ್ರಿಯವಾಗಿರುತ್ತದೆ. ಅಂದ್ರೆ ಪ್ರತಿಕಾರದ ಕಲ್ಪನೆ ಮೆದುಳಿಗೆ ತಾತ್ಕಾಲಿಕ ಸಂತೋಷ ನೀಡುತ್ತದೆ. ಇದಕ್ಕೆ ಕಾರಣ ಡೋಪಮೈನ್ ಎಂಬ ರಸಾಯನ. ಆದ್ದರಿಂದ ಬಹಳ ಜನರಿಗೆ ಪ್ರತಿಕಾರ ಸ್ವಲ್ಪ ತೃಪ್ತಿ ಕೊಡುವುದು ಸತ್ಯ. ಆದ್ರೆ ಸಂಶೋಧನೆಗಳು ತೋರಿಸುವಂತೆ ಪ್ರತಿಕಾರದಿಂದ ಬರುವ ಸಂತೋಷ ತಾತ್ಕಾಲಿಕವಾಗಿರುತ್ತದೆ, ಆದ್ರೆ ಪಶ್ಚಾತ್ತಾಪ ಮತ್ತು ಒತ್ತಡ ದೀರ್ಘಕಾಲವಾಗಿರುತ್ತದೆ. ಮನೋವೈಜ್ಞಾನಿಗಳ ಪ್ರಕಾರ ಸೇಡು ತೀರಿಸಿಕೊಂಡಾಗ ಮೆದುಳಿನಲ್ಲಿ ಒಂದು ರೀತಿಯ ತಾತ್ಕಾಲಿಕ ತೃಪ್ತಿ ಸಿಗುತ್ತದೆ, ಆದ್ರೆ ಅದು ಜಾಸ್ತಿ ದಿನ ಉಳಿಯೋದಿಲ್ಲ. ಸೇಡು ತೀರಿಸಿಕೊಂಡ ನಂತರ ವ್ಯಕ್ತಿ ಶಾಂತನಾಗುವ ಬದಲು ಇನ್ನೂ ಹೆಚ್ಚಿನ ಆತಂಕ ಮತ್ತು ಅಪರಾಧ ಪ್ರಜ್ಞೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಸೇಡು ತೀರಿಸಿಕೊಳ್ಳುವ ಹಾದಿಯಲ್ಲಿ ನೀನು ಮೊದಲು 2 ಸಮಾಧಿಯನ್ನ ತೋಡಬೇಕಾಗುತ್ತದೆ, ಒಂದು ಶತ್ರುವಿಗಾಗಿ, ಇನ್ನೊಂದು ನಿನಗಾಗಿ. ಈ ಪ್ರಸಿದ್ಧ ಗಾದೆ ಸೇಡಿನ ಅಂತಿಮ ಪರಿಣಾಮವನ್ನ ತೋರಿಸುತ್ತದೆ. ಸೇಡು ತೀರಿಸಿಕೊಳ್ಳುವುದು ಸುಲಭ, ಆದ್ರೆ ಕ್ಷಮಿಸುವುದು ಕಷ್ಟ. ಸೇಡು ನಮ್ಮನ್ನ ಹಿಂದಿನ ಘಟನೆಗಳಲ್ಲೇ ಸಿಲುಕಿಸಿ ಬಿಡುತ್ತದೆ, ಆದ್ರೆ ಕ್ಷಮಿಸುವುದು ಮತ್ತು ಮರೆತು ಮುನ್ನುಡುವುದು ನಮ್ಮನ್ನ ಮಾನಸಿಕವಾಗಿ ಸ್ವತಂತ್ರಗೊಳಿಸುತ್ತದೆ. ಯಶಸ್ಸೇ ಅತ್ಯುತ್ತಮ ಸೇಡು ಅನ್ನುವುದಕ್ಕೆ ಇದಕ್ಕೆ ಉದಾಹರಣೆಯಾಗಿದೆ. ನಿಮ್ಮನ್ನು ಯಾರಾದರೂ ಅವಮಾನಿಸಿದರೆ ಅಥವಾ ಕೀಳಾಗಿ ಕಂಡರೆ ಅವರಿಗೂ ಅದೇ ರೀತಿ ನೋವು ನೀಡುವುದಕ್ಕಿಂತ ನೀವು ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರುವುದೇ ಅವರಿಗೆ ನೀಡುವ ಒಂದು ದೊಡ್ಡ ಶಿಕ್ಷೆ. ನೀವು ಸಂತೋಷವಾಗಿರುವುದನ್ನ ನೋಡುವುದೇ ನಿಮ್ಮ ಶತ್ರುವಿಗೆ ಸಿಗುವ ಅತಿ ದೊಡ್ಡ ಸೋಲು ಅನ್ನಬಹುದು. ಹೌದು, ಪ್ರತಿಕಾರದ ಬಗ್ಗೆ ಯೋಚಿಸಿದಾಗ
ನಮ್ಮ ಮೆದುಳಿನಲ್ಲಿ ರಿವಾರ್ಡ್ ಸೆಂಟರ್ ಸಕ್ರಿಯವಾಗುತ್ತದೆ. ಪ್ರತಿಕಾರದ ಸಂತೋಷ ಕೇವಲ 30ರಿಂದ 40 ನಿಮಿಷ ಮಾತ್ರ ಇರುತ್ತದೆ ಅಂತ ಅಧ್ಯಯನಗಳು ಹೇಳುತ್ತವೆ. ಪ್ರತಿಕಾರ ಚಿಂತನೆ ಅಂದ್ರೆ ಡಿಪ್ರೆಷನ್ ಮತ್ತು ಆಂಗ್ಸಿಟಿಯನ್ನ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಈ ಪ್ರತಿಕಾರ ಅಂದ್ರೆ ಸೇಡು ಅಗ್ರೆಷನ್ ಮಟ್ಟವನ್ನು ಕೂಡ ಹೆಚ್ಚಿಸುತ್ತದೆ. ಜಗತ್ತಿನ 70% ಹತ್ಯೆಗಳು ಈ ಸೇಡಿನ ಕಾರಣದಿಂದಲೇ ನಡೆಯುತ್ತವೆ ಅಂತ ಅಧ್ಯಯನಗಳು ಕೂಡ ಹೇಳುತ್ತವೆ. ಸಾಮಾಜಿಕ ಮಾಧ್ಯಮದಲ್ಲಿ ಡಿಜಿಟಲ್ ರಿವೆಂಜ್ ಪ್ರಕರಣಗಳು ಇತ್ತೀಚೆಗೆ 20% ಹೆಚ್ಚಾಗಿದೆ ಅಂತ ಹೇಳಲಾಗುತ್ತಿದೆ. ಸೇಡಿನ ಭಾವನೆ ಪುರುಷರಲ್ಲಿ ಮಹಿಳೆಯರಿಗಿಂತ ಹೆಚ್ಚಾಗಿದೆ ಎನ್ನುವ ವೈಜ್ಞಾನಿಕ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಮಾಹಿತಿ ಕೊಡುತ್ತದೆ. ಸ್ನೇಹಿತರೆ, ಸೇಡು ಒಂದು ಉರಿಯುವ ಕೆಂಡದಂತೆ. ಅದನ್ನ ಮತ್ತೊಬ್ಬರ ಮೇಲೆ ಎಸೆಯಲು ಹೋದರೆ ಮೊದಲು ಸುಡುವುದು ನಿಮ್ಮ ಕೈಯನ್ನೇ. ಅನ್ಯಾಯಕ್ಕಾಗಿ ನ್ಯಾಯ ಸಿಗಬೇಕು ನಿಜ, ಆದರೆ ಅದು ದ್ವೇಷದ ಹಾದಿಯಲ್ಲಿ ಇರಬಾರದು. ಜೀವನದಲ್ಲಿ ಮುನ್ನಡೆಯುವುದೇ ನಿಜವಾದ ಗೆಲುವು ಅನ್ನುತ್ತಾರೆ ಪ್ರಸಿದ್ಧ ವ್ಯಕ್ತಿಗಳು. ನಿಮ್ಮ ಪ್ರಕಾರ ಸೇಡು ಅಂದರೇನು? ಸೇಡನ್ನ ಯಾವ ರೀತಿ ತೀರಿಸಿಕೊಳ್ಳಬೇಕು? ಸೇಡು ಕೇವಲ ಹತ್ಯೆಯಿಂದ ಕೊನೆಗೊಳ್ಳಬೇಕೇ ಅಥವಾ ಸೇಡಿಗೆ ಯಾವ ರೀತಿಯ ವಿಧಾನಗಳಿವೆ ಅಂತ ನಿಮ್ಮ ಅನಿಸಿಕೆಗಳನ್ನ ಮತ್ತು ನಿಮ್ಮ ಅನುಭವಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ.